ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾನಂದ ಮಂಡೇಕರ. ಐಲೇಸಾ ದಿ ವಾಯ್ಸ್ ಆಫ್ ಓಷನ್ ಡಿಜಿಟಲ್ ಸಂಸ್ಥೆ ತುಳು ಸಂಗೀತ ಲೋಕಕ್ಕೆ ಅರ್ಪಿಸಲು ನಿರ್ಧಾರ ಮಾಡಿದ್ದ 101 ಹಾಡುಗಳಲ್ಲಿ 12 ಹಾಡುಗಳು ಸಂಯೋಜನೆಯಾಗಿದ್ದು 8 ಹಾಡುಗಳು ಈಗಾಗಲೇ ಬಿಡುಗಡೆಯಾಗಿವೆ ಎಂದು ಐಲೇಸದ ಸಾರಥಿ ಡಾಕ್ಟರ್ ರಮೇಶ್ ಚಂದ್ರ ತಿಳಿಸಿದರು. ಅವರು ಕೇರಳದ ಮಾಹೆಯಲ್ಲಿ ಸಂಗೀತ ನಿರ್ದೇಶಕ ನಿಶಾಂತ್ ಕ್ಯಾಲಿಕಟ್ ಅವರನ್ನು ಭೇಟಿಯಾದ ಸಂದರ್ಭದಲ್ಲಿ ಈ ವಿಷಯ ತಿಳಿಸಿದರು. ಈ ಮಾತಿನ ನಡುವೆ ಐಲೇಸದ ಮುಖ್ಯ ರೂವಾರಿ ದಿವಂಗತ ವಿದ್ಯಾರಣ್ಯ ಕೊಲ್ಲಿಪಾಲ್ ಅವರನ್ನು ಸ್ಮರಿಸುತ್ತಾ ಅವರ ಪ್ರೇರಣೆಯಿಂದ ಐಲೇಸ ಈ ಸಂಗೀತ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದರು. ನಾನು ಹುಟ್ಟಿದ ನೆಲದ ಋಣ ತೀರಿಸುವ ಭಾಗ್ಯ ದೊರಕಿರುವುದು ನನಗೆ ಅತೀವ ಆನಂದ ಕೊಡುತ್ತದೆ ಎಂದು ಕತಾರಿನ ಡಾಕ್ಟರ್ ರವಿಶೆಟ್ಟಿ ಮೂಡಂಬೈಲು ಅವರು ಭಾವುಕರಾಗಿ ಹೇಳಿದರು. ಅವರು ಮುಂಬೈ ಯೂನಿವರ್ಸಿಟಿ, ಐಲೇಸಾ ಮತ್ತು ನೇಸರ ಫೌಂಡೇಶನ್ ಜಂಟಿಯಾಗಿ ಬಿಡುಗಡೆಗೊಳಿಸಿದ ಆಕೃತಿ ಪ್ರಕಾಶನದ ರವಿತೇಜ ಹೆಸರಿನ ಅವರ ಜೀವನ ಚರಿತ್ರೆ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ಕೃತಿಯ ಕರ್ತೃ ಮುಂಬೈ ಯೂನಿವರ್ಸಿಟಿಯ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಪೂರ್ಣಿಮಾ ಸುಧಾಕರ್ ಶೆಟ್ಟಿ ಮಾತನಾಡುತ್ತಾ, ಇದು ಐಲೇಸಾ ಮತ್ತು ಮುಂಬೈ ಯೂನಿವರ್ಸಿಟಿಯ ಸಾಂಘಿಕ ಪ್ರಯತ್ನದ ಪ್ರತಿಫಲ ಎಂದು ಅಭಿಪ್ರಾಯಪಟ್ಟರು. ರವಿಶೆಟ್ಟಿಯವರು ಸಂಗ್ರಹಿಸಿದ 101 ಸುಭಾಷಿತ ಬಿಡುಗಡೆ ಮಾಡುತ್ತಾ ಶ್ರೀ ಸರ್ವೋತ್ತಮ ಶೆಟ್ಟಿ ಮಾತನಾಡಿ, ರವಿಶೆಟ್ಟಿಯವರು ಸರ್ವ ತುಳುವರಿಗೆ ವಿದೇಶದಲ್ಲಿ ಸ್ಫೂರ್ತಿಯಾಗಿದ್ದು, ಐಲೇಸಾ ಅವರ ಬಗ್ಗೆ ಪುಸ್ತಕ ಪ್ರಕಟಿಸುವ ಯೋಚನೆ ಮಾಡಿದ್ದು ಅತ್ಯಂತ ಗೌರವಾರ್ಹ ಪ್ರಯತ್ನ ಎಂದು ಅಭಿಪ್ರಾಯಪಟ್ಟರು. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯವು ಕೊರಗ ಜನಪದ ಜ್ಞಾನದ ದಾಖಲೀಕರಣ ಹಾಗೂ ನಿಘಂಟು ಯೋಜನೆಯನ್ನು ಹಮ್ಮಿಕೊಂಡಿದೆ. ಬಹುದೊಡ್ಡ ಆರ್ಥಿಕ ಬೆಂಬಲವನ್ನು ಶ್ರೀ ನರೇಶ್ ಪೊನ್ನಪ್ಪರವರ ಬೆಂಗಳೂರು ಮೂಲದ ಆರ್ಯತಾರಾ ಸಂಸ್ಥೆ ನೀಡುತ್ತಿದ್ದು, ಕೊರಗ ಸಮುದಾಯದವರೇ ಈ ಯೋಜನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ಯೋಜನೆಯ ಸಾಂಕೇತಿಕ ಉದ್ಘಾಟನೆ ಈಗಾಗಲೇ ಸಂಪನ್ನಗೊಂಡಿದ್ದು, ವಿದ್ಯುಕ್ತವಾಗಿ ಉದ್ಘಾಟನೆಯ ಸಂದರ್ಭದಲ್ಲಿ ಬಿಡುಗಡೆಗೊಳ್ಳಲಿರುವ ಕೈಪಿಡಿಯ ಸಂಪಾದನಾ ಕಾರ್ಯ ಪ್ರಗತಿಯಲ್ಲಿದೆ ಎಂದು ವಿಶ್ವವಿದ್ಯಾನಿಲಯದ ಪ್ರಕಟಣೆ ತಿಳಿಸಿದೆ. ಐಲೇಸದ ಸಹಕಾರದಿಂದ ಸಾಕಾರಗೊಳ್ಳುವ ಈ ಯೋಜನೆಯು ಸಾರಸ್ವತ ಲೋಕಕ್ಕೆ ಅಮೂಲ್ಯ ಕೊಡುಗೆಯಾಗಲಿದೆ ಎಂದು ಯೋಜನೆಯ ಸಂಯೋಜಕಿ ಡಾಕ್ಟರ್ ಸಾಯಿ ಗೀತಾ ಅಭಿಪ್ರಾಯ ವ್ಯಕ್ತಪಡಿಸಿದರು. ಐಲೇಸದ ವಿಖ್ಯಾತ ಕಾರ್ಯಕ್ರಮ ತುಳುವ ಜಾಲುಡು ಕೃಷ್ಣ ಪಾರ್ದನದಿಂದ ಪ್ರೇರಿತವಾದ ತುಳು ಭಗವದ್ಗೀತೆಯ ಅನುವಾದವು ನಡೆಯುತ್ತಿದ್ದು, ಈಗಾಗಲೇ 9 ಅಧ್ಯಾಯಗಳು ಪೂರ್ಣಗೊಂಡಿವೆ ಎಂದು ಇಸ್ಕಾನ್ ಸೌತ್ ಬೆಂಗಳೂರು ಸಂಸ್ಥೆಯ ಶ್ರೀ ಪ್ರಸಾದೇಶ್ವರ ಕೃಷ್ಣದಾಸರವರು ನಮ್ಮ ಬಾತ್ಮೀದಾರರಿಗೆ ತಿಳಿಸಿದ್ದಾರೆ. ಶ್ರೀಮತಿ ಚಂದ್ರಾವತಿ ಪೂಜಾರಿ ಮುಂಬೈ ಮತ್ತು ಬೆಂಗಳೂರಿನ ಕೃಷ್ಣದಾಸ ಶೆಟ್ಟಿ ಅನುವಾದ ಕಾರ್ಯಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಐಲೇಸಾ ಈ ಹಿಂದೆ ನಡೆಸಿಕೊಟ್ಟ ಅನನ್ಯ ಕಾರ್ಯಕ್ರಮ ಗಾನ ವ್ಯಾಖ್ಯಾನದಿಂದ ಪ್ರಭಾವಿತನಾಗಿ ನಾವು ದೆಹಲಿಯಲ್ಲಿ ಕನ್ನಡ ಶಾಲೆಯ ಒಂದು ಕೊಠಡಿಗೆ ಕವಿ ಜಿ.ಪಿ. ರಾಜರತ್ನಂ ಅವರ ಹೆಸರು ಇಟ್ಟು ಗೌರವಿಸಿರುವುದಾಗಿ ದೆಹಲಿ ಕನ್ನಡ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ವಸಂತ ಬೆಳ್ಳಾರೆಯವರು ತಿಳಿಸಿದರು. ಅವರು ಈ ಹಿಂದೆ ಗಾನ ವ್ಯಾಖ್ಯಾನ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರು ಈ ಬಗ್ಗೆ ವಾಗ್ದಾನ ನೀಡಿದ್ದು ಅದರಂತೆ ನಡೆದಿದ್ದಾರೆ. ಐಲೇಸ ತಂಡವು ಬೆಳ್ಳಾರೆ ವಸಂತ ಶೆಟ್ಟಿ ಅವರನ್ನು ಈ ಅಪೂರ್ವ ಕಾರ್ಯಕ್ಕೆ ಅಭಿನಂದಿಸಿದೆ. ಐಲೇಸದಿಂದಾಗಿ ತುಳು ಪದ್ಯ ಬರೆಯುವ ಹುಮ್ಮಸ್ಸು ಜಾಸ್ತಿಯಾಗಿದೆ ಎಂದು ಲೇಖಕಿ ವಿಜಯ ಸಾಲೆತ್ತೂರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಬರೆದ ರಾವಡೊತ್ತೆಯೇ ಹಾಡಿನ ಐಲೇಸಾ ಮಾಡಿದ ರಾಗ ಸಂಯೋಜನೆಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿ ಈ ಮಾತುಗಳನ್ನು ಹೇಳಿದರು. ಅನಿವಾಸಿ ಸಂಘಟಕ ಐಲೇಸದ ಪ್ರಮುಖ ರೂವಾರಿ ಶ್ರೀ ಸರ್ವೋತ್ತಮ ಶೆಟ್ಟಿ ಅವರಿಗೆ ಪ್ರತಿಷ್ಠಿತ ದೇಜಾಗೌ ಪ್ರಶಸ್ತಿ ಪುರಸ್ಕೃತವಾಗಿರುವುದಾಗಿ ತಿಳಿದು ಬಂದಿದೆ. ಕುವೆಂಪು ಕಲಾ ಪ್ರತಿಷ್ಠಾನ ಕೊಡಮಾಡುವ ಈ ಪ್ರಶಸ್ತಿಯನ್ನು ಜುಲೈ 6ರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿರುತ್ತಾರೆ. ಈ ಪ್ರಶಸ್ತಿಯ ಬಗ್ಗೆ ಸಂತಸ ವ್ಯಕ್ತಪಡಿಸುತ್ತಾ ಶ್ರೀ ಸರ್ವೋತ್ತಮ ಶೆಟ್ಟಿಯವರು ಪ್ರಶಸ್ತಿಯಿಂದ ದೊರಕುವ ಗೌರವಧನವನ್ನು ಬೆಳಕು ಸಂಸ್ಥೆಯ ಅಶ್ವಿನಿ ಅಂಗಡಿಯವರಿಗೆ ಐಲೇಸ ಸಂಸ್ಥೆಯ ಪರವಾಗಿ ನೀಡಲಾಗುವುದು ಎಂದು ಈ ಸಂದರ್ಭದಲ್ಲಿ ನಮ್ಮ ಬಾತ್ಮೀದಾರರಿಗೆ ತಿಳಿಸಿದರು. ಈ ಹಿಂದೆ ಐಲೇಸ ಅಶ್ವಿನಿಯವರ ಅಂಧಶಾಲೆಗೆ 50,000 ಧನ ಸಹಾಯ ನೀಡಿರುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಐಲೇಸಾ ಸಂಸ್ಥೆ ತುಳು ಹಾಡುಗಳ ರಾಗ ಸಂಯೋಜನೆಯ ಮಹತ್ಕಾರ್ಯದಲ್ಲಿ ತಮ್ಮ ಪ್ರೀತಿಪಾತ್ರರ ನೆನಪಿಗೋಸ್ಕರ ಪ್ರಾಯೋಜಕತ್ವ ನೀಡಲು ಹಲವಾರು ತುಳುವ ಸಹೃದಯ ಬಂಧುಗಳು ಮುಂದೆ ಬಂದಿದ್ದಾರೆ ಎಂದು ಸಂಸ್ಥೆಯ ಗಾಯಕ ಮತ್ತು ರೂವಾರಿ ಸುಧಾಕರ್ ಶೆಟ್ಟಿಯವರು ತಿಳಿಸಿದ್ದಾರೆ.
ಅವರು ಬೆಂಗಳೂರಿನ ಓಂಕಾರ್ ಸ್ಟುಡಿಯೋದಲ್ಲಿ ಹೊಸ ಹಾಡಿನ ರೆಕಾರ್ಡಿಂಗ್ ಸಮಯದಲ್ಲಿ ಮಾತನಾಡುತ್ತಾ ಪ್ರಾಯೋಜಕರಾದ ಸೌದಿಯ ನರೇಂದ್ರ ಶೆಟ್ಟಿ ಮತ್ತು ಅವರ ಪತ್ನಿ ಸುಮನಾ ಶೆಟ್ಟಿ, ಕುವೈಟ್ನ ರಘು ಸಿ ಪೂಜಾರಿ ಮತ್ತು ಅವರ ಪತ್ನಿ ಗುಣವತಿ, ಫ್ಲೋರಿಡಾದ ಶ್ರೀವಲ್ಲಿ ರೈ ಮಾರ್ಟೆಲ್ ಕುಟುಂಬ ಮತ್ತು ತಾಯಿಯ ನೆನಪಲ್ಲಿ ರಾವಡತ್ತೆಯ ಹಾಡನ್ನು ಪ್ರಾಯೋಜಿಸಿದ ಪಟ್ಟೆ ಗೋಪಾಲ ಪೂಜಾರಿಯವರ ತುಳು ಭಾಷಾ ಪ್ರೀತಿಯನ್ನು ಬಹುವಾಗಿ ಸ್ಮರಿಸಿಕೊಂಡರು. ಐಲೇಸಾ ಇದೇ ಜುಲೈ ತಿಂಗಳ 3ನೇ ತಾರೀಕು ಸಂಜೆ 7:30 ಗಂಟೆಗೆ ಸರಿಯಾಗಿ ಕುಡಲಾ ಕುಡಲಾ ಕುಡ್ಲಾ ಎನ್ನುವ ರೇಡಿಯೋ ನೆನಪಾಧಾರಿತ ಕಾರ್ಯಕ್ರಮ ನಡೆಸಿಕೊಡಲು ತಯಾರಿ ನಡೆಸಿಕೊಂಡಿದೆ. ಮಂಗಳೂರು ಆಕಾಶವಾಣಿಯಲ್ಲಿ ಜನಪ್ರಿಯ ಧ್ವನಿಗಳಾದ ಮುದ್ದು ಮೂಡಬೆಳ್ಳೆ, ಕಾನ್ಸೆಪ್ಟಾ ಫೆರ್ನಾಂಡಿಸ್, ಪ್ರವೀಣ್ ಅಮ್ಮಂಬಳ ಇವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಲತೀಫ್ ಪಾಲ್ದನೆ ನಡೆಸಿಕೊಡಲಿದ್ದು ಅಕ್ಷತಾ ರಾಜ್ ಪೆರ್ಲಾ ಸಹಕರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಮುಂದಿನ ಪ್ರದೇಶ ಸಮಾಚಾರ ನಾಳೆ ಬೆಳಿಗ್ಗೆ 7:05 ಸರಿಯಾಗಿ. ಧನ್ಯವಾದಗಳು.